ವಿಶ್ವಕರ್ಮ ಸಮಾಜ ಸೇವಾ ಸಂಘ ಜೋಡುಮಾರ್ಗ ಇದರ ಆಶ್ರಯದಲ್ಲಿ 25ನೇ ವರ್ಷದ ವಿಶ್ವಕರ್ಮ ಪೂಜಾ ಮಹೋತ್ಸವ ಬೀಸಿರೋಡಿನ ಗೀತಾಂಜಲಿ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಪೂಜಾ ಮಹೋತ್ಸವದ ಅಂಗವಾಗಿ ಸಂಕಲ್ಪ ಕಲಶ ಪ್ರತಿಷ್ಠೆ, ಪೂಜಾ ವಿಧಿ ಹಾಗೂ ವಿಶ್ವಜ್ಯೋತಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಭಜನಾ ಸಂಕೀರ್ತನೆ ನಡೆದು ಮಹಾಪೂಜೆ ನೆರವೇರಿತು. ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಬಿ ರಮನಾಥ ರೈ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಗುತ್ತಿದ್ದು, ಈ ಬದಲಾವಣೆಯಲ್ಲಿ ಹೆಜ್ಜೆಯಿಡುವ ಸಂದರ್ಭದಲ್ಲಿ ನಮ್ಮ ಕುಲ ಕಸುಬುಗಳು ನಮಗೆ ಜೀವನ ನೀಡಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕಾಗಿದೆ ಎಂದರು. ವಿಶ್ವಕರ್ಮ ಸಮುದಾಯದವರು ರಕ್ತಗತವಾಗಿಯೇ ಸೃಜನಶೀಲತೆಯನ್ನ ಮೈಗೂಡಿಸಿಕೊಂಡವರು. ಬೇರೆಯವರ ನೆರವು ಪಡೆಯದೆ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡವರು. ಎಲ್ಲಾ ಕಲೆಗಳಲ್ಲೂ ನಿಸ್ಸೀಮರು ಎಂದು ತಿಳಿಸಿದರು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಬದಲಾವಣೆ ಜೊತೆಯಲ್ಲಿ ನಾವು ಕೆಲವು ಸಾರಿ ಹೆಜ್ಜೆ ಇಡಬೇಕಾಗಿದೆ. ಆದರೆ ನಮ್ಮ ವೃತ್ತಿ ಜೀವನ, ನಮ್ಮ ಕುಲಕಸು ಅದು ನಮಗೆ ಜೀವ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಮೊಟ್ಟ ಮೊದಲು ತಿಳ್ಕೋಬೇಕು. ಬಂಟ್ವಾಳ ತಾಲೂಕು ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸುಧಾಕರ ಆಚಾರ್ಯ ಮಾತನಾಡಿ, ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಸಮುದಾಯದ ಭವನ ನಿರ್ಮಾಣ ಹಂತದಲ್ಲಿದ್ದು, ಎಲ್ಲರ ಸಹಕಾರದೊಂದಿಗೆ ಮುಂದಿನ ವರ್ಷ ವಿಶ್ವಕರ್ಮ ಪೂಜಾ ಮಹೋತ್ಸವ ಸ್ವಂತ ಕಟ್ಟಡದಲ್ಲಿ ನಡೆಸುವ ಚಿಂತನೆ ಇದೆ ಎಂದರು. ಇದಾಗಲೇ 40 ಲಕ್ಷದ ಕೆಲಸಗಳು ಪೂರ್ಣಗೊಂಡಿದೆ. ದಯವಿಟ್ಟು ಸೇರಿದ ಭಕ್ತಾಭಿಮಾನಿಗಳು ತಮ್ಮ ಧನ ಸಹಾಯವನ್ನು ನೀಡಬೇಕು. ತನು ಮನ ಧನದ ಸಹಾಯವನ್ನು ನೀಡಿ ನಮ್ಮ ಮುಂದಿನ ವರ್ಷ ನಮ್ಮ ವಿಶ್ವಕರ್ಮ ಪೂಜಾ ಮಹೋತ್ಸವ ನಮ್ಮ ಸಮುದಾಯದಲ್ಲಿ ಆಗಬೇಕು ಅಂತ ಒಂದು ಪರ ತೊಟ್ಟಿದ್ದೇವೆ. ಅದು ಅಲ್ಲೇ ಆಗಬೇಕಂತ ನಿಮ್ಮೆಲ್ಲರ ಧನ ಸಹಾಯದಿಂದ ಆಗುತ್ತೆ. ಇದೇ ಸಂದರ್ಭದಲ್ಲಿ ವಿಶೇಷ ಪ್ರತಿಭೆ ಕೌಶಿಕ್ ಬಂಟ್ವಾಳ ಅವರನ್ನ ಸನ್ಮಾನಿಸಲಾಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ವೈಭವದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಎಸ್ಕೆಎಫ್ ಗ್ರೂಪ್ ಆಫ್ ಕಂಪನಿಯ ಆಡಳಿತ ನಿರ್ದೇಶಕ ಜಿ ರಾಮಕೃಷ್ಣ ಆಚಾರ್, ಶಕ್ತಿ ಪಿಯು ಕಾಲೇಜಿನ ಆಡಳಿತಾಧಿಕಾರಿ ಜನಾರ್ದನ ಆಚಾರ್ಯ ಬೈಕಾಡಿ, ಸಂಘದ ಗೌರವಾಧ್ಯಕ್ಷ ಮನೋಜ್ ಆಚಾರ್ಯ ನಾಣ್ಯ, ಲೋಕೇಶ್ ಆಚಾರ್ಯ ಪುಂಜಾಲಕಟ್ಟೆ, ವಿಶ್ವಜ್ಯೋತಿ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಪುಷ್ಪಾ ಡಿ ಆಚಾರ್ಯ, ರಂಗ ಕಲಾವಿದ ಸಂದೀಪ್ ಆಚಾರ್ಯ ಸೋರ್ನಾಡು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.